ನಮಸ್ಕಾರ ವೀಕ್ಷಕರೇ, ರಹಸ್ಯದರ್ಶಿ ವಿಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನೀವು ರಹಸ್ಯದರ್ಶಿ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರಿ, ಈ ಒಂದು ವಿಚಾರದ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಂದು ಕುತೂಹಲಕಾರಿ ಮಾಹಿತಿಯನ್ನ ನಾವು ನಿಮಗೆ ನೀಡಲಿಕ್ಕಿದ್ದೇವೆ. ಹಾಗೆ ಈ ಒಂದು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಶಿಮಂತೂರು ಮಜಲಗುತ್ತಿನ ಡಾಕ್ಟರ್ ನಿತ್ಯಾನಂದ ಎ ಶೆಟ್ಟಿ ಅವರಿದ್ದಾರೆ. ವೃತ್ತಿಯಲ್ಲಿ ಐ ಸ್ಪೆಷಲಿಸ್ಟ್, ನಮ್ಮ ಮಂಗಳೂರಿನ ಕರಂಗಲಪಾಡಿಯಲ್ಲಿರುವಂತಹ ಮೆಡಿಕೇರ್ ಸೆಂಟರ್ನಲ್ಲಿ ಐ ಸ್ಪೆಷಲಿಸ್ಟ್ ಆಗಿರುವಂತಹ ಇವರು ರಹಸ್ಯದರ್ಶಿ ವಿಜ್ಞಾನದ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನ ಇಟ್ಟುಕೊಂಡು ಈ ಒಂದು ವಿಚಾರದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಶಕ್ತಿ ರಕ್ಷಾ ಕವಚ ಅನ್ನುವಂತಹ ವಿಚಾರದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫೈನ್. ಓಕೆ, ರಹಸ್ಯದರ್ಶಿ ವಿಜ್ಞಾನ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾದಂತಹ ಒಂದು ವಿಚಾರ. ಕಳೆದ ಸಂಚಿಕೆಯಲ್ಲಿ ನಾವು ಹಾಗಂದ್ರೆ ಏನು ಆ ಒಂದು ಮಾಹಿತಿಯನ್ನ ಜನರಿಗೆ ನೀಡಿದ್ವಿ, ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ವಿ. ಇವತ್ತಿನ ಟಾಪಿಕ್ ಕೂಡ ಅಷ್ಟೇ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಶಕ್ತಿ ರಕ್ಷಾ ಕವಚ ಹಾಗಂದ್ರೆ ಏನು ಅಂತ. ಶಕ್ತಿ ರಕ್ಷಾ ಕವಚ ಅಂದರೆ ಎನರ್ಜಿ ಪ್ರೊಟೆಕ್ಷನ್ ಶೀಲ್ಡಿಂಗ್. ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಸುತ್ತ ಶಕ್ತಿಯ ಒಂದು ಆವರಣ, ಒಂದು ಪರದೆ ಅಥವಾ ಒಂದು ಪದರವನ್ನು ನಿರ್ಮಿಸೋದು, ಅದಕ್ಕೆ ಶಕ್ತಿ ರಕ್ಷಾ ಕವಚ ಅಂತ ಹೇಳ್ತಾರೆ. ಏನಾಗ್ತದಂದರೆ, ನಾವು ಯಾವುದೇ ರೀತಿಯ ಸಾಧನೆ ಮಾಡಿದರೂ ನಮ್ಮ ದೇಹದಲ್ಲಿ ಮತ್ತು ಪ್ರಭಾ ವಲಯದಲ್ಲಿ ಶಕ್ತಿಯ ಸಂಚಾಲನೆ ಉಂಟಾಗ್ತದೆ, ಶಕ್ತಿ ಜಾಸ್ತಿ ಆಗ್ತದೆ. ಬಟ್ ಕಾಲಕ್ರಮೇಣ ಏನಾಗ್ತದೆ ಅಂದರೆ ಅದು ಲೀಕ್ ಆಗ್ತಾ ಹೋಗ್ತದೆ. ಅಥವಾ ಹೀಗೂ ಆಗ್ಬೋದು, ಹೊರಗಡೆಯಿಂದ ನೆಗೆಟಿವಿಟೀಸ್, ನೈತ್ಯಾತ್ಮಿಕ ಶಕ್ತಿಗಳು ನಮ್ಮೊಳಗೂ ಬರ್ಬೋದು. ಸೊ ಈ ರಕ್ಷಾ ಕವಚ ಏನು ಮಾಡ್ತದೆ ಅಂದರೆ ಇದನ್ನು ಸ್ಟಾಪ್ ಮಾಡ್ತದೆ. ಒಳಗಿನಿಂದ ಹೊರಗಡೆ ಹೋಗೋದು, ಲೀಕ್ ಅಂತ ಏನು ಹೇಳ್ತಾರೆ, ಲೀಕ್ ಆಫ್ ಎನರ್ಜಿ, ಅದನ್ನು ಸ್ಟಾಪ್ ಮಾಡ್ತದೆ. ಹೊರಗಡೆಯಿಂದ ಒಳಗೆ ಬರುವ ನೈತ್ಯಾತ್ಮಿಕ ಎನರ್ಜಿಯನ್ನು ಕೂಡ ಅದು ಸ್ಟಾಪ್ ಮಾಡ್ತದೆ. ಹೀಗೆ ಅದು ಕಾರ್ಯವ್ಯಾಸಾಗ್ತದೆ. ಈಗ ಹೇಗೆಂದರೆ, ನೀವು ಕೇಳಿರ್ಬೋದು ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಹೇಳಿಬಿಟ್ಟು ಸೋಲ್ಜರ್ಸ್ ಯೂಸ್ ಮಾಡೋದು. ಅಥವಾ ಹಳೆಯ ಕಾಲದ ಸೋಲ್ಜರ್ಸ್ ಮೆಟಲ್ನಿಂದ ರಕ್ಷಾ ಕವಚ ಮಾಡ್ತಿದ್ರು, ಗುರಾಣಿಯನ್ನು ಯೂಸ್ ಮಾಡ್ತಿದ್ರು ಸರ್ಕಲ್ ಆಗಿ. ಅದು ಕೂಡ ಇದೇ ಗ್ರೂಪಿಗೆ ಸೇರ್ತದೆ. ಅದು ಮೆಟಲ್ ಇದ್ದು ಆಗ್ಬೋದು ಅಥವಾ ಲೆದರ್ ಇದ್ದು ಆಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಿಮಗೆ ರಕ್ಷಾ ಕವಚದ ಬಗ್ಗೆ ಅರ್ಥ ಆಗಬೇಕಂತ ಇದ್ದರೆ ಮಹಾಭಾರತಕ್ಕೆ ಹೋದಾಗ ನಾವು ಅಲ್ಲಿ ಕರ್ಣನ ಒಂದು ಎಕ್ಸಾಂಪಲ್ ಬರ್ತದೆ. ಕರ್ಣನನ್ನು ಯಾರಿಗೂ ಸೋಲಿಸಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವನಿಗೆ ಹುಟ್ಟಿದಾಗಿಂದಲೇ ಅವನ ಜೊತೆ ಒಂದು ರಕ್ಷಾ ಕವಚ ಇತ್ತು, ಕವಚ ಕುಂಡಲ ಅಂತ ಹೇಳ್ತಾರೆ. ಸೊ ದೇವೇಂದ್ರ ಬಂದು ಫಸ್ಟ್ ಅದನ್ನು ಅಪಹರಿಸ್ತಾನೆ, ಆಮೇಲೆ ಕರ್ಣನನ್ನು ಡಿಫೀಟ್ ಮಾಡಲಿಕ್ಕೆ ಅರ್ಜುನನಿಗೆ ಸುಲಭ ಆಗ್ತದೆ. ಇದು ವ್ಯಕ್ತಿಗೆ ಸಂಬಂಧಪಟ್ಟದ್ದು. ವಸ್ತುವಿಗೆ ಸಂಬಂಧಪಟ್ಟದ್ದು ಹೇಗೆಂದರೆ, ರಾವಣ ಸೀತೆಯನ್ನು ಅಪಹರಿಸುವ ಮುಂಚೆ ಲಕ್ಷ್ಮಣ ಏನು ಮಾಡ್ತಾನಂದರೆ, ಸೀತೆ ಇರುವ ಕುಟೀರಕ್ಕೆ 3 ರೇಖೆ ಎಳಿತಾನೆ, ಲಕ್ಷ್ಮಣ ರೇಖೆ ಅಂತೇಳಿ. ಅದನ್ನು ಕ್ರಾಸ್ ಮಾಡಿ ಯಾರಿಗೂ ಒಳಗೆ ಬರಲಿಕ್ಕೆ ಆಗುದಿಲ್ಲ, ಒಳಗೆ ಬರಲಿಕ್ಕೆ ಆಗುದಿಲ್ಲ, ಹೌದಾನೆ? ಸೀತೆಯನ್ನು ಮಾಡಿಲ್ಲ, ಅದನ್ನು ಕ್ರಾಸ್ ಮಾಡಿ ಹೊರಲು ಅಪಹರಣ ಆಯಿತು. ಹೀಗೆ ಸೊ ರಕ್ಷಣಾ ಕವಚ ಅದು ರಕ್ಷಿಸ್ತದೆ, ಇಷ್ಟು ಹೇಳ್ಬೋದು ನಾವು. ಅದು ಹೇಗೆ ಅಂತೇಳಿ ಇನ್ ಡೀಟೇಲ್ ನೋಡೋಣ ಮುಂದೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ ಈ ಒಂದು ಶಕ್ತಿ ರಕ್ಷಾ ಕವಚ ಅನ್ನುವಂಥದ್ದು? ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಯಾವ ಶಕ್ತಿ ನಮಗೆ ಅಪ್ಪಳಿಸ್ತದಲ್ಲ ಅದರ ತೀವ್ರತೆ ಮೇಲೆ ಹೊಂದಿಕೊಂಡಿರ್ತದೆ. ಅದು ಕಡಿಮೆ ತೀವ್ರತೆ ಮತ್ತು ಮಧ್ಯಮ ತೀವ್ರತೆ ಇದ್ದರೆ ಓಕೆ, ರಕ್ಷಾ ಕವಚ ಹೆಲ್ಪ್ ಮಾಡ್ತದೆ. ಬಟ್ ಅದರ ತೀವ್ರತೆ ಸಿಕ್ಕಾಪಟ್ಟೆ ಇದ್ದರೆ ಏನು ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ಒಡೆದೋಗಿಬಿಡ್ತದೆ ರಕ್ಷಾ ಕವಚ. ಅಥವಾ ಹೀಗೂ ಆಗ್ಬೋದು, ಪ್ರಾರಬ್ಧ, ಸ್ವಲ್ಪ ಪ್ರಾರಬ್ಧ ಅಥವಾ ಲೈಟ್ ಪ್ರಾರಬ್ಧ ಇರ್ಬೋದು, ಮೀಡಿಯಂ ಪ್ರಾರಬ್ಧ ಇರ್ಬೋದು ನಮ್ಮದು. ಸೊ ಅದರ ಹೊಡೆತಕ್ಕೆ ಅದು ನಿಲ್ತದೆ ರಕ್ಷಾ ಕವಚ. ಬಟ್ ಸಿವಿಯರ್ ಅಗ್ರೆಸಿವ್ ಪ್ರಾರಬ್ಧ ಇದ್ದರೆ ಅದರ ಹೊಡೆತಕ್ಕೆ ಅದು ಚದುರಿ ಹೋಗಿಬಿಡ್ತದೆ. ಅಲ್ಲಿ ಚದುರಿ ಹೋಗಿಬಿಟ್ಟು ಏನಾಗ್ತದೆ, ಆರ ಅಂದರೆ ನಮ್ಮ ದೇಹದ ಸುತ್ತ ಒಂದು ಪ್ರಭಾವಳಿ ಇರ್ತದೆ. ನಮ್ಮ ದೇಹದ ಎಷ್ಟು ಹೈಟ್ ಇದೆಯೋ ಅದರ ಅಷ್ಟು ವಿಡ್ತಲ್ಲಿರ್ತದೆ ಅದು. ಅದರಲ್ಲಿ ಏನಾಗ್ತದೆ ಅಂದರೆ, ಯಾವಾಗ ಈ ರಕ್ಷಾ ಕವಚ ಒಡೆದೋಗ್ತದ ಆಗ ಅದರಲ್ಲಿ ತೂತು ಉಂಟಾಗ್ತದೆ ಪ್ರಭಾವಲಯದಲ್ಲಿ. ಆಗ ಹೊರಗಿನ ಎನರ್ಜೀಸ್ ಇದೆಯಲ್ಲ, ಇದರಲ್ಲಿ ಪ್ರಭಾವಳಿಯಲ್ಲಿ ಉಂಟಾದ ತೂತಿನ ಮೂಲಕ ಒಳಗೆ ಪ್ರವೇಶಿಸಿ ನೇರವಾಗಿ ಚಕ್ರಕ್ಕೆ ಹೋಗಿಬಿಡ್ತದೆ. 7 ಚಕ್ರಗಳಿವೆ, ನಿಮಗೆ ಗೊತ್ತಿದೆ ಮಾನವನ ದೇಹದಲ್ಲಿ. ಎನರ್ಜಿ ವಿರ್ಲಿಂಗ್ ಪೂಲ್ಸ್,
ಆ ಚಕ್ರಕ್ಕೆ ಹೋಗ್ತದೆ, ಯಾವುದಾದ್ರೂ ಒಂದು ಚಕ್ರಕ್ಕೆ ಹೋಗ್ತದೆ. ಆ ಚಕ್ರದಿಂದ ಆ ಚಕ್ರಕ್ಕೆ ಸಂಬಂಧಪಟ್ಟ ಆರ್ಗನ್ ಅಂಗಕ್ಕೆ ಹೋಗ್ತದೆ, ಅಲ್ಲಿ ತೊಂದರೆಯನ್ನು ಉಂಟು ಮಾಡ್ತದೆ. ಇದು ಅದರ ಪ್ರಿನ್ಸಿಪಲ್, ಹೇಗೆ ವರ್ಕ್ ಮಾಡ್ತದೆ ಅಂತೇಳಿ. ಆ ರೀತಿಯಾಗಿ ಅದು ಪರಿಣಾಮಕಾರಿಯಾಗಿರ್ತದೆ ಅಂತ ಇರ್ತದೆ. ಬಟ್ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ನಾವೀಗ ರಕ್ಷಾ ಕವಚ ಮಾಡೋದು ಕಲಿಸ್ಕೊಡ್ತೇವೆ, ನೀವು ರಕ್ಷಾ ಕವಚ ಹಾಕಿ ನೀವು 100% ಸೇಫ್ ಅಂತೇಳಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ನೀವಂತೂ ಮಾಡೋದು ಮಾಡಲೇಬೇಕು. ಯಾರಿಗೆ ಗೊತ್ತು, ಅದು ಮೈಲ್ಡ್ ಅಥವಾ ಮಾಡ್ರೇಟ್ ಪರಿಣಾಮದ ವಿರುದ್ಧ ನಿಮಗೆ ರಕ್ಷಣೆಯನ್ನು ನೀಡ್ಬೋದು. ಬಟ್ ಅಗ್ರೆಸಿವ್ ಎನರ್ಜಿ ವಿರುದ್ಧ ಅದು ಎಷ್ಟರ ಮಟ್ಟಿಗೆ ನಿಮಗೆ ರಕ್ಷಣೆ ಕೊಡ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಆ ಸಿಚುವೇಶನ್ನಲ್ಲೇ ನಾವು ಜಡ್ಜ್ ಮಾಡಬೇಕಾಗ್ತದೆ. ಓಕೆ, ಆ ರೀತಿಯಾಗಿ ನೀವು ಹೇಳ್ತಾ ಇದ್ರೆ. ಇನ್ನೊಂದು ಕೇಳೋದಾದ್ರೆ, ಇದರ ಒಂದು ಪ್ರಯೋಜನಗಳು ಏನು, ಯಾವೆಲ್ಲ ಸಂದರ್ಭಗಳಲ್ಲಿ ಇದು ಪ್ರಯೋಜನಕಾರಿಯಾಗಿರುತ್ತೆ ಅಂತ? ಪ್ರಯೋಜನಗಳು ಭಾಳಷ್ಟು ಇವೆ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಅದು ನಮಗೆ ರಕ್ಷಣೆ ಕೊಡ್ತದೆ. ಅವಘಡಗಳನ್ನು ಕೂಡ ಅದು ತಡೀತದೆ, ಸುಮಾರು ರೀತಿಯಿಂದ ರಕ್ಷಣೆ ಕೊಡ್ತದೆ. ನಾವೀಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಹೇಗೆ ರಕ್ಷಣೆ ಕೊಡ್ತದೆ ಅಂತೇಳಿ. ಅದನ್ನು ನಾವು ನಮಗೂ ಕೂಡ ಹಾಕಲಿಕ್ಕೆ ಆಗ್ತದೆ, ಇನ್ನೊಬ್ಬರಿಗೂ ಕೂಡ ಹಾಕ್ಬೋದು, ಇನ್ನೊಂದು ವಸ್ತುವಿಗೂ ಕೂಡ ಹಾಕ್ಬೋದು. ಹಾಗೆ ಸೆಲ್ಫಿಗೂ ಆಗ್ತದೆ, ಇನ್ನೊಬ್ಬರಿಗೂ ಅದರ್ ಪೀಪಲಿಗೂ ಕೂಡ ಆಗ್ತದೆ. ಉದಾಹರಣೆಗೆ ನಾವು ಯಾವುದೇ ವಾಹನವನ್ನು ಚಲಾಯಿಸ್ತೇವೆ ಅಂತ ತಿಳ್ಕೊಳ್ಳಿ, ಡ್ರೈವ್ ಮಾಡ್ತೇವೆ. ಅದನ್ನು ಸ್ಟಾರ್ಟ್ ಮಾಡುವ ಮುಂಚೆ ನಮಗೆ ಮತ್ತು ಆ ವೆಹಿಕಲಿಗೆ, ನೀವು ಬೈಕ್ ಹೊಡಿಬೋದು ಅಥವಾ ಕಾರ್ ಹೊಡಿಬೋದು, ಆ ವಾಹನಕ್ಕೆ ಎರಡಕ್ಕೂ ನೀವು ರಕ್ಷಾ ಕವಚ ಹಾಕಿ ಡ್ರೈವ್ ಮಾಡಿದರೆ ಆಕ್ಸಿಡೆಂಟ್ ಆಗುವ ಪರ್ಸೆಂಟೇಜ್ ಕಮ್ಮಿ, ಭಾಳ ಕಮ್ಮಿ ಅಂತ ಹೇಳ್ಬೋದು. ಬಟ್ ಆಗೋದಿಲ್ಲ ಅಂತೇಳಿ ನಾನು ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ. ಪರ್ಸೆಂಟೇಜ್ ಡೆಫಿನೆಟ್ಲಿ ಕಮ್ಮಿ ಆಗ್ತದೆ. ಇದು ಈ ರೀತಿ ಯಾರು ಪ್ರೊಟೆಕ್ಷನ್ ಶೀಲ್ಡ್ ಹಾಕಿದ್ದಾರೋ ಅವರೆಲ್ಲರ ಜೀವನದ ಅನುಭವ. ನೆಕ್ಸ್ಟ್, ನಾವು ಪ್ರಯಾಣ ಮಾಡ್ತೇವೆ, ಕಾರ್ನಲ್ಲಿಯೋ, ಬಸ್ನಲ್ಲಿಯೋ, ಟ್ರೈನ್ನಲ್ಲಿಯೋ, ಫ್ಲೈಟಲ್ಲಿಯೋ ಪ್ರಯಾಣ ಮಾಡ್ತೇವೆ. ಅಲ್ಲಿ ಆಕ್ಸಿಡೆಂಟ್ ಆಗುವ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅಲ್ಲಿ ನಾವು ಕೂತ ಕೂಡಲೇ ಈ ರಕ್ಷಾ ಕವಚ ಹಾಕಿದರೆ ಏನಾಗ್ತದೆ ಅಂದರೆ, ನಾವು ಒಬ್ಬರು ಆ ವೆಹಿಕಲಲ್ಲಿ ಪ್ರಯಾಣ ಮಾಡಿದ್ರೂ ಕೂಡ ಇಡೀ ವೆಹಿಕಲ್ ಇದೆಯಲ್ಲ ಅದು ಅವಘಡಕ್ಕೆ ಒಳಗಾಗದೆ ಸೇಫಾಗಿ ಉಳಿಬೋದು. ಇದೊಂದು ಪಾಸಿಬಿಲಿಟಿ ಇದೆ ಜಸ್ಟ್ ನಮ್ಮ ಒಬ್ಬರಿಂದಾಗಿ. ಇಂಥ ಎಷ್ಟೋ ಘಟನೆ ನಡೆದಿದೆ. ಒಬ್ಬರು ಬ್ಯಾಂಗ್ಳೂರಿನವರು, ಅವರು ರೇಖಿ ಮಾಸ್ಟರ್, ಅವರು ಅವರ ಕಾರನ್ನು ಚಲಾಯಿಸುವ ಮುಂಚೆ ಅವರ ಸಂಬಂಧಿಕರು ಇದ್ದರು. ರೇಖಿ ರಕ್ಷಾ ಕವಚ ಹಾಕಿ ಕಾರು ಸ್ಟಾರ್ಟ್ ಮಾಡಿದರು. ಕಾರು ಸ್ವಲ್ಪ ದೂರ ಹೋದ್ಮೇಲೆ ಆಕ್ಸಿಡೆಂಟಿಗೆ ಒಳಗಾಯಿತು, ಪಲ್ಟಿ ಆಯಿತು. ಬಟ್ ಪವಾಡ ಸದೃಶ ಎಲ್ಲರೂ ಪಾರಾದರು. ಒಂದು ಎಕ್ಸಾಂಪಲ್ ಹೇಳೋದು ಹೀಗೆ. ನೆಕ್ಸ್ಟ್ ಏನಂದರೆ ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜೀಸ್. ಆ ಫಿಯರ್ ಪ್ರತಿಯೊಬ್ಬರಿಗೂ ಇರ್ತದೆ. ಆ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ನಮ್ಮ ವಿರುದ್ಧ ನಡೆದರೂ ಕೂಡ ಈ ಪ್ರೊಟೆಕ್ಷನ್ ಶೀಲ್ಡ್ಸ್, ರಕ್ಷಾ ಕವಚಗಳು ಸ್ವಲ್ಪ ಮಟ್ಟಿಗೆ ಅದನ್ನು ತಡೀತದೆ. ಅದರ ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ತಡೀತದೆ. ಇನ್ನೊಂದೇನೆಂದರೆ, ಸೋಲ್ಜರ್ಸ್ ಇರ್ತಾರೆ, ಪೊಲೀಸ್ ಇಲಾಖೆಯವರು ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಸ್ಪೋರ್ಟ್ಸ್ ಮೆನ್ ಇರ್ತಾರೆ. ಸೊ ಇಂಥವರಿಗೆಲ್ಲ ನಾವು ಅಂದರೆ ಹೊರಗಡೆಯವರು ಇರ್ಬೋದು ಅಥವಾ ಅವರ ಸಂಬಂಧಿಕರು, ರಕ್ತ ಸಂಬಂಧಿಕರು, ಅವರ ಫ್ರೆಂಡ್ಸ್ ರಕ್ಷಾ ಕವಚವನ್ನು ಕಳಿಸಿಕೊಟ್ರೆ ಮಾಡಿದರೆ ಅವರಿಗೆ ಅವರ ಫೀಲ್ಡಲ್ಲಿ ಭಾಳಷ್ಟು ರಕ್ಷಣೆ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಸೋಲ್ಜರ್ಸ್ ಆ್ಯಂಡ್ ಪೊಲೀಸ್, ಅವರ ಜೀವನವೇ ರಿಸ್ಕಲ್ಲಿ ಇರ್ತದೆ. ಸೊ ಅವರ ಮನೆಯವರು ಅವರಿಗೆ ರಕ್ಷಾ ಕವಚ ಮಾಡಿದರೆ ಅವರಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಮತ್ತು ಅವರು ಖುದ್ದಾಗಿನೂ ರಕ್ಷಣಾ ಕವಚ ಯೂಸ್ ಮಾಡಿದರೆ ಅವರಿಗೂ ಕೂಡ ಹೆಲ್ಪ್ ಸಿಗ್ತದೆ. ಈಗ ಏಷ್ಯಾಡ್, ಒಲಿಂಪಿಕ್ಸ್ ಹೀಗೆಲ್ಲ ಇರ್ತದೆ, ಅಲ್ಲಿ ಸ್ಪೋರ್ಟ್ಸ್ ಮೆನ್ ಹೋಗ್ತಾರೆ ಕಾಂಪೀಟ್ ಮಾಡಲಿಕ್ಕೆ. ಸೊ ರಕ್ಷಾ ಕವಚ ಯೂಸ್ ಮಾಡಿದರೆ ಅವರು ವಿನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸ್ಟೂಡೆಂಟ್ಸಲ್ಲಿ ಎಕ್ಸಾಮ್ ರಕ್ಷಾ ಕವಚ ಹಾಕಿ ಎಕ್ಸಾಮ್ ಬರೆದರೆ ಅವ್ರು ಪಾಸ್ ಆಗೋ ರೇಟ್ ಜಾಸ್ತಿ ಇರ್ತದೆ. ಹೀಗೆಲ್ಲ ಇರ್ತದೆ. ಇನ್ನೊಂದು ವಿಚಾರ ಏನಂದರೆ ಆಧ್ಯಾತ್ಮಿಕ ಪ್ರಗತಿ. ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕ ಹೇಳ್ತಾನೆ ಏನಂದರೆ, ಅವನ ಆಧ್ಯಾತ್ಮಿಕ ಸಾಧನೆಯ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಯ ಎಲ್ಲವೂ ಚೆನ್ನಾಗೇ ನಡೀತು, ಏನು ತೊಂದರೆ ಆಗಲಿಲ್ಲ. ಮತ್ತು ಸಮಸ್ಯೆಗಳೋ ಸಮಸ್ಯೆ, ರಾಶಿ ಸಮಸ್ಯೆ. ಅದು ಹೀಗೆ ಸಮಸ್ಯೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಧ್ಯಾತ್ಮಿಕ ಫೀಲ್ಡಲ್ಲಿ. ಒಬ್ಬ ಆಧ್ಯಾತ್ಮಿಕ ಫೀಲ್ಡಲ್ಲಿ ಉನ್ನತಿಗೆ ಹೋದಾಗೆ ಈ ದುಷ್ಟಶಕ್ತಿಗಳು ಬಂದು ಅವನಿಗೆ ಡಿಸ್ಟರ್ಬ್ ಮಾಡ್ತವೆ. ನೀವು ಕೇಳಿರಬೇಕು ಪುರಾಣಗಳಲ್ಲೆಲ್ಲ, ಯಾರೋ ಋಷಿ ತಪಸ್ಸಿ ಕೂರ್ತಾನೆ, ರಾಕ್ಷಸರು ಬಂದು ಡಿಸ್ಟರ್ಬ್ ಮಾಡ್ತಾರೆ, ಹೌದು ತಾನೆ? ಹಾಗೆ. ಸೊ ಆಧ್ಯಾತ್ಮಿಕ ಸಾಧಕರು ಡೈಲಿ ರಕ್ಷಾ ಕವಚ ಹಾಕಿದರೆ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಫಾಸ್ಟಾಗಿ, ತ್ವರಿತವಾಗಿ ಮುಂದಕ್ಕೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ವಿಶ್ವಾಮಿತ್ರನ ಕತೆ ಕೇಳಿರ್ಬೋದು. ವಿಶ್ವಾಮಿತ್ರ ತಪಸ್ಸೆ ಕೂತ ಮಿಸ್ ಮೇನಕ ಬಂದ್ಲು. ನೀವು ಕೂತಿರುವಾಗ ಮಿಸ್ ರಂಭ ಅಥವಾ ಮಿಸ್ ಉರ್ವಶಿನು ಬರ್ಬೋದು, ನಮ್ಗೆ ಗೊತ್ತಿಲ್ಲ, ಯಾರು ಬರ್ಬೋದು. ಅಥವಾ ಬೇರೆ ಯಾರಾದರೂ ರಾಕ್ಷಸರು ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನೀವು ಪ್ರೊಟೆಕ್ಷನ್ ಶೀಲ್ಡ್ ಹಾಕಿ ಕೂತ್ಕೊಳ್ಳಿ, ನಿಮಗೆ ಡೆಫಿನೆಟ್ಲಿ
ಇದರಿಂದ ರಕ್ಷಣೆ ಸಿಗ್ತದೆ ಅಂತ ನಾನು ಹೇಳಬಲ್ಲೆ. ಡಾಕ್ಟರ್, ನೀವೀಗ ಹೇಳಿದ್ರಿ ಶಕ್ತಿ ರಕ್ಷಾ ಕವಚದ ಪ್ರಯೋಜನಗಳು ಏನು, ಅದು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಇರ್ತದೆ ಅಂತ. ಇನ್ನು ಅದರಲ್ಲಿ ಎಷ್ಟು ವಿಧಗಳಿವೆ ಅನ್ನುವಂಥದ್ದು, ಯಾವೆಲ್ಲ ಟೈಪ್ಸ್ ಅನ್ನು ನಾವು ಕಾಣ್ಬೋದು ಈ ಒಂದು ಶಕ್ತಿ ರಕ್ಷಾ ಕವಚದಲ್ಲಿ? ಮೇಯ್ನ್ಲಿ ನಾವು ವಿಜುವಲೈಸೇಷನ್ ಟೆಕ್ನಿಕ್, ಮೆಡಿಟೇಷನ್ ಟೆಕ್ನಿಕ್, ಮಂತ್ರ ಟೆಕ್ನಿಕ್ ಮತ್ತು ಅದರ್ ಟೆಕ್ನಿಕ್ ಆರ್ ಅದರ್ ಪ್ರಾಸೆಸ್ ಅಂತೇಳಿ 4 ವಿಭಾಗ ಮಾಡ್ಬೋದು. ಮೇಯ್ನ್ಲಿ ನಾವು ಇವತ್ತು ವಿಜುವಲೈಸೇಷನ್ ಟೆಕ್ನಿಕ್ಸ್ ಬಗ್ಗೆ ನೋಡೋಣ, ಯಾಕಂದರೆ ಅದು ಭಾಳ ಫಾಸ್ಟಾಗಿ ಎಲ್ರಿಗೂ ಮಾಡಲಿಕ್ಕೆ ಆಗ್ತದೆ. ವಿಜುವಲೈಸೇಷನ್ ಟೆಕ್ನಿಕಲ್ಲಿ ಭಾವಿಸೋದು, ಕಲ್ಪಿಸೋದು, ಅದರಲ್ಲಿ ರೂಟ್ ಶೀಲ್ಡಿಂಗ್ ಅಂತ ಬರ್ತದೆ, ಸೇಂಟ್ ಜರ್ಮನ್ಸ್ ವೈಲೆಟ್ ಫೈರ್ ಶೀಲ್ಡಿಂಗ್ ಅಂತ ಬರ್ತದೆ, ಮತ್ತು ಟ್ರಿಪಲ್ ಪಿರಮಿಡ್ ವೈಲೆಟ್ ಲೈಟ್ ಶೀಲ್ಡಿಂಗ್ ಅಂತ ಬರ್ತದೆ, ಸಿಂಗಲ್ ಪಿರಮಿಡ್ ವೈಟ್ ಲೈಟ್ ಶೀಲ್ಡಿಂಗ್ ಅಂತ ಬರ್ತದೆ, ಇತ್ಯಾದಿ ಬರ್ತದೆ ಅದರಲ್ಲಿ. ಮತ್ತು ನಾವು ಮಂತ್ರ ಟೆಕ್ನಿಕ್ಕಿಗೆ ಹೋದರೆ ಪ್ರತಿಯೊಂದು ಅವ್ರದ್ದೇ ಆದ ಮಂತ್ರಗಳಿವೆ. ಅವನ್ನೆಲ್ಲ ಅವರ ಮಾರ್ಗದರ್ಶನಕರ ಪ್ರಕಾರ ಸರಿಯಾಗಿ ಚೆನ್ನಾಗಿ ಫಾಲೋ ಮಾಡಿದರೆ, ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ಫಾಲೋ ಮಾಡಿದರೆ ಅವು ಕೂಡ ಅವರದ್ದೇ ಆದ ರೀತಿಯಲ್ಲಿ, ಅದರದ್ದೇ ಆದ ರೀತಿಯಲ್ಲಿ ರಕ್ಷಾ ಕವಚವನ್ನು ನಮ್ಮ ಸುತ್ತ ಏರ್ಪಡಿಸ್ತದೆ. ಇನ್ನು ಮೆಡಿಟೇಷನ್ ಟೆಕ್ನಿಕ್ಸ್ ಅನಂತ ಇದೆ. ನಾವು ಮೆಡಿಟೇಷನ್ ಮಾಡ್ತಾ ಹೋದಾಗ ಏನಾಗ್ತದೆ ಅಂದರೆ ನಮ್ಮ ಆರ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಈಗ ನಾನಾಗೆ ಹೇಳಿದ್ದೇನೆ, ನಮ್ಮ ಹೈಟ್ ಎಷ್ಟಿದೆಯೋ ಅಷ್ಟೇ ವಿಡ್ತ್ ನಮ್ಮ ಆರ ಇದೆ ಅಂಥೇಳಿ. ಒಬ್ಬ ವ್ಯಕ್ತಿ ಮೆಡಿಟೇಷನಲ್ಲಿ ಆಳವಾಗಿ ಹೋದಾಗೆ ಆ ಆರದ ವಿಸ್ತಾರ ಜಾಸ್ತಿ ಆಗ್ತಾ ಹೋಗ್ತದೆ. ಹೈಟ್ನಷ್ಟೇ ಇದೆ ಅಂತ ಹೇಳಿದ್ವಿ, ಅದು ಇನ್ನೂ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಅದು ಎಷ್ಟೆಷ್ಟು ಜಾಸ್ತಿ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದ, ಅದು ಆ ವ್ಯಕ್ತಿ ಇನ್ನೊಬ್ಬರ ಮೇಲೆ ಜಾಸ್ತಿ ಪ್ರಭಾವ ಬೀಳ್ತಾನೆ. ಫಾರ್ ಎಕ್ಸಾಂಪಲ್, ಅಂಗುಲಿಮಾರ್ ಅಂತ ಒಬ್ಬ ಕಟುಕ ಬುದ್ಧನ ಎದುರಿನಲ್ಲಿ ಬಂದ. ಅವ ಯಾರನ್ನು ಕ್ಯಾರ್ ಮಾಡ್ತಿರಲಿಲ್ಲ, ಯಾರು ಬಂದರೂ ಅವರನ್ನು ಕತ್ತರಿಸೋದೆ. ಬಟ್ ಬುದ್ಧನಿಗೆ ಅವ ಏನು ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಬುದ್ಧನ ಆರ ಅಷ್ಟು ಸ್ಟ್ರಾಂಗ್ ಇತ್ತು. ಅದೇ ರೀತಿ ನಾವು ನಮ್ಮ ಆರವನ್ನು ಮೆಡಿಟೇಷನಿಂದ ಸ್ಟ್ರಾಂಗ್ ಮಾಡಿದರೆ ಹೊರಗಿನ ಶಕ್ತಿಗಳು ನಮ್ಮೊಳಗೆ ಎಂಟ್ರಾಗಲಿಕ್ಕೆ ಭಾಳ ಕಷ್ಟ. ಸೊ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡಿಕೊಳ್ಳೋದು ಬಹಳ ಈಸಿ. ಈಗ ಕೆಲವರೆಲ್ಲ ಇದ್ದಾರೆ, 1000 ಗಟ್ಟಲೆ ಹಣ ಖರ್ಚು ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಸ್ತಾರೆ. ಸ್ವಲ್ಪ ತಿಂಗಳಾದ್ಮೇಲೆ ಪುನಃ ಅದು ರಿಪೀಟ್ ಆಗ್ತದೆ, ಬೇರೆ ಯಾರು ಮಾಡಿದವರಿಗೆ ಸೇರ್ತದೆ. ಒಂದು ವೇಳೆ ಅಂಥ ವ್ಯಕ್ತಿಗಳು, ಒಂದು ಸರಿ ಬ್ಲ್ಯಾಕ್ ಮ್ಯಾಜಿಕನ್ನು ತೆಗೆಸಿದ ವ್ಯಕ್ತಿಗಳು ಮೆಡಿಟೇಷನ್ನ ಡೈಲಿ ಮಾಡ್ತಾ ಇದ್ದರೆ ಅವರ ಪ್ರಭಾವಳಿ ಸ್ಟ್ರಾಂಗ್ ಆಗಿ ನೆಕ್ಸ್ಟ್ ಟೈಮ್ ಇನ್ನೊಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಅವರಿಗೆ ಮಾಡಿದರೂ ತಾಗೋದಿಲ್ಲ. ಹೀಗೆ ಮೆಡಿಟೇಷನ್ ಒಂದು ಬಹಳ ಶಕ್ತಿಶಾಲಿ ಸಾಧನ. ಇನ್ನು ಅದರ್ ಪ್ರೋಸೆಸ್ ಅಂದರೆ ಬೇರೆ ವಿಧಗಳಿಗೆ ಹೋಗೋಣ. ಉದಾಹರಣೆಗೆ ರೇಕಿ ಅಂತ ಇರ್ತದೆ. ರೇಕಿ, ಮ್ಯಾಗ್ನಿಫೈಡ್ ಹೀಲಿಂಗ್, ಮೆಕ್ಸಿಕನ್ ಹೀಲಿಂಗ್, ಏಂಜಲ್ಸ್ ಥೆರಪಿ, ಇವು ಕೂಡ ತಮ್ಮದೇ ಆದ ರೀತಿಯಲ್ಲಿ ಪ್ರಭಾವಳಿಗಳನ್ನು ಉತ್ಪತ್ತಿ ಮಾಡ್ತದೆ. ಮತ್ತು ಹಿಪ್ನೋಸಿಸ್ ಕೂಡ, ಸೆಲ್ಫ್ ಹಿಪ್ನೋಸಿಸ್, ಹೆಟೊರೋ ಹಿಪ್ನೋಸಿಸ್. ಮತ್ತು ಕೆಲವು ವಸ್ತುಗಳು ಕೂಡ ಪ್ರಭಾವಳಿಯನ್ನು ಉಂಟು ಮಾಡ್ತದೆ. ಫಾರ್ ಎಕ್ಸಾಂಪಲ್, ಶ್ರೀಚಕ್ರ ಯಂತ್ರ, ಬಹಳಷ್ಟು ಯಂತ್ರಗಳಿವೆ. ಅದರಲ್ಲಿ ಫೇಮಸ್ ಶ್ರೀಚಕ್ರ ಯಂತ್ರ. ಅದರಲ್ಲಿ ಭೂಪುರ ಅಂತ ಬರ್ತದೆ ಇಮೇಜ್, ಅದರ ಮೂರ್ತಿ, ಅದು ಬಹಳಷ್ಟು ಶಕ್ತಿಶಾಲಿ. ಸೊ ಅದನ್ನು ಒಂದು ಜಾಗದಲ್ಲಿ ಇಟ್ಟರೆ ಅದು ಅದರದ್ದೇ ಆದ ಪ್ರಭಾವಗಳನ್ನು ಆ ಜಾಗದಲ್ಲಿ ಉಂಟು ಮಾಡ್ತದೆ. ಹಾಗೆ ಓಕೆ, ಅಂಥ ವಿಧಗಳಿದೆ ಅಂತ ನೀವು ಹೇಳ್ತಾರೆ. ಡಾಕ್ಟರ್, ಈಗ ಕೇಳುವುದಾದ್ರೆ, ಈಗ ಭಗವಂತನಲ್ಲಿ ಶರಣಾದ್ರೆ ನಾವು ಭಗವಂತನೇ ನಮ್ಮನ್ನ ರಕ್ಷಿಸ್ತಾನೆ ಅನ್ನುವಂಥ ಒಂದು ಮಾತಿದೆ. ಅಂಥ ಒಂದು ಕಾಲಘಟ್ಟದಲ್ಲಿ ಈ ಒಂದು ಇಷ್ಟೊಂದು ಶ್ರಮ ತಗೊಂಡು ಶಕ್ತಿ ರಕ್ಷಾ ಕವಚವನ್ನ ನಾವು ಮಾಡಿಸ್ಕೋಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ಹೌದು, ಬಟ್ ಆ ಮಟ್ಟದ ಶರಣಗತಿ ಬರೋದು ಅದು ಸಾಧನೆ ಎಂಡಲ್ಲಿ, ಹೌದು ತಾನೆ? ಬಟ್ ನಮ್ಮ ಜನಸಾಮಾನ್ಯರಿಗೆ ಅದು ಒಂದೇ ಸರಿ ಶರಣಗತಿ ಬರೋದಿಲ್ಲ. ಆಗ ಟೆಕ್ನಿಕ್ಸ್ ಬೇಕಾಗ್ತದೆ. ಯಾವಾಗ ಶರಣಗತಿ ಹಂತಕ್ಕೆ ಹೋಗ್ತಾನೆ ಆಗ ಅವನು ಬಿಯಾಂಡ್ ದ ಟೆಕ್ನಿಕ್ ಹೋಗಿಬಿಡ್ತಾನೆ, ಟೆಕ್ನಿಕ್ನ ಆಚೆ, ವಿಧಾನಗಳ ಆಚೆ ಹೋಗ್ತಾನೆ. ಆಗ ಅದು ಸರಿ. ಬಟ್ ಜನಸಾಮಾನ್ಯರಿಗೆ ನೀವು ಶರಣಗತಿ ಭಾವದಲ್ಲಿರಿ ಎಲ್ಲ ಕರೆಕ್ಟ್ ಆಗ್ತದೆ ಅಂತ ಹೇಳೋದು ಹೇಳಲಿಕ್ಕೆ ಆಗೋದಿಲ್ಲ, ನಾವು ಅವರನ್ನು ಮಿಸ್ಗೈಡ್ ಮಾಡಿದಾಗ. ಮತ್ತು ಈಗ ನಾವೇನು ಮಾಡೋಣ ಅಂದರೆ ಪ್ರತಿಯೊಂದು ಟೆಕ್ನಿಕನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಸೇಂಟ್ ಜರ್ಮನ್ ವೈಲೆಟ್ ಲೈಟ್ ಶೀಲ್ಡಿಂಗ್ ಏನು ಮಾಡಬೇಕಂದ್ರೆ ಸುಮ್ಮನೆ ಕೂತ್ಕೋಬೇಕು. ಕೂತ್ಕೊಂಡು ಮೇಲ್ಗಡೆ ಸೇಂಟ್ ಜರ್ಮನ್ ಅಂದರೆ ಅವರೊಬ್ಬರು ಅಸೆಂಡೆಂಟ್ ಮಾಸ್ಟರ್ ವೈಲೆಟ್ ಲೈಟ್, ವೈಲೆಟ್ ಫ್ಲೇಮ್, ನೇರಳೆ ಬಣ್ಣದ ಜ್ವಾಲೆಯನ್ನು ಕಳಿಸ್ತಾ ಇದ್ದಾರೆ ಅಂತ ಭಾವಿಸಿ, ಅದು ನೆತ್ತಿಯ ಮುಖಾಂತರ ತಲೆಯನ್ನು ಆವರಿಸಿ ತಲೆಯ ಮತ್ತು ಮೆದುಳಿನ ಪ್ರತಿ
ಜೀವಕೋಶಗಳನ್ನು ಪರಿಶುದ್ಧಗೊಳಿಸ್ತಾ ಇದೆ, ಅದರ ನೆಗೆಟಿವಿಟೀಸ್ ತೆಗಿತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ ಅಂತ ಭಾವಿಸಬೇಕು. ಅದೇ ರೀತಿ ಮುಖಕ್ಕೂ ಅದು ಹರಿತಾ ಇದೆ, ಆಮೇಲೆ ಕತ್ತಿಗೆ ಹರಿತಾ ಇದೆ, ತೋಳುಗಳಿಗೆ ಕೈಗಳಿಗೆ ಹರಿತಾ ಇದೆ, ಎದೆಗೆ ಮತ್ತು ಹೊಟ್ಟೆಗೆ ಹರಿತಾ ಇದೆ. ಅದರಲ್ಲಿರುವ ಅಂಗಾಂಗಗಳನ್ನೆಲ್ಲ ಅದು ನೆಗೆಟಿವ್ ಎನರ್ಜಿಯಿಂದ ಬಿಡುಗಡೆಗೊಳಿಸ್ತಾ ಇದೆ ಅಂತ ಭಾವಿಸಬೇಕು. ಹಾಗೆಯೇ ತೊಡೆಗೂ ಹರಿತಾ ಇದೆ, ಮೊಳಕಾಲು ಪಾದಕ್ಕೂ ಹರಿತಾ ಇದೆ ಅಂತ ಭಾವಿಸಬೇಕು. ಆಮೇಲೆ ರಿವರ್ಸ್ ಡೈರೆಕ್ಷನ್, ಕೆಳಗಡೆಯಿಂದ ಮೇಲ್ಗಡೆ ಅದೇ ರೀತಿ ಎನರ್ಜಿ ಹರಿದ್ಬಿಟ್ಟು ತಲೆಗೆ ಬಂದು ಆಮೇಲೆ ಫುಲ್ಲು ದೇಹದಿಂದ ಆರಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಭಾವಿಸಬೇಕು. ಸುತ್ತಮುತ್ತ ಹಿಂದೆ ಮುಂದೆ ಎಲ್ಲ ಕಡೆ ಆರಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಭಾವಿಸಬೇಕು. ಭಾವಿಸಿ ಒಂದು ಅಫರ್ಮೇಷನ್ ಕೊಡಬೇಕು, ಒಂದು ಸಂಕಲ್ಪ ಕೊಡಬೇಕು. ಏನಂದರೆ ಫಸ್ಟ್ ಒಂದು ಸಂಕಲ್ಪ ಮಾಡಬೇಕು, ಐ ರಿಕ್ವೆಸ್ಟ್ ಸೆಂಟ್ ಜರ್ಮನ್ ಟು ಸೆಂಡ್ ಹಿಸ್ ವೈಲೆಟ್ ಫೈರ್ ಆಫ್ ಲೈಟ್ ಟು ಹೀಲ್ ಆ್ಯಂಡ್ ಪ್ರೊಟೆಕ್ಟ್ ಮೀ ಅಂತೇಳಿ. ನಾನು ಸೆಂಟ್ ಜರ್ಮನ್ರನ್ನು ನಿವೇದಿಸೋದು ಏನೆಂದರೆ, ನೀವು ನಿಮ್ಮ ನೇರಳೆ ಬೆಳಕಿನ ಜ್ವಾಲೆಯನ್ನು ನನ್ನನ್ನು ಪರಿಶುದ್ಧಿಗೊಳಿಸುವುದಕ್ಕಾಗಿ, ನನ್ನನ್ನು ರಕ್ಷಣೆ ಮಾಡುವುದಕ್ಕಾಗಿ, ನನ್ನನ್ನು ಹೀಲ್ ಮಾಡುವುದಕ್ಕಾಗಿ ಕಳಿಸಿ ಅಂತ ರಿಕ್ವೆಸ್ಟ್. ಸೊ ಈ ಪ್ರೋಸೆಸ್ ಮುಗೀತಂತೇಳಿ ಮುಗಿದ ಮೇಲೆ ಅವರೆಲ್ಲ ಫಿಲ್ ಆದಮೇಲೆ ಇನ್ನೊಂದು ಎಫರ್ಮೇಷನ್ ಕೊಡಬೇಕು. ಏನಂದರೆ, ದಿಸ್ ಶೀಲ್ಡಿಂಗ್ ವಿಲ್ ಪ್ರೊಟೆಕ್ಟ್ ಮೀ ಫ್ರಮ್ ಆಲ್ ಡೇಂಜರ್ಸ್ ಆ್ಯಂಡ್ ಆಲ್ ಅನ್ವಾಂಟೆಡ್ ಹ್ಯಾಪನಿಂಗ್ಸ್. This shielding will remain with me for a period of 3 days from now. Nobody else can program, reprogram or deprogram this shielding unless me. So be it, so be it, so be it. ಈ ನೇರಳೆ ಬೆಳಕು ನನ್ನನ್ನು ಎಲ್ಲ ನೈತ್ಯಾತ್ಮಿಕತೆಯಿಂದ ಹಾಗೂ ಅನ್ವಾಂಟೆಡ್ ಘಟನೆಯಿಂದ, ಬೇಡವಾದ ಘಟನೆಗಳಿಂದ ನನ್ನನ್ನು ರಕ್ಷಿಸಲಿ. ಅದರ ಪರಿಣಾಮ ಇವತ್ತಿನಿಂದ 3 ದಿವಸಗಳ ಪರ್ಯಂತರ ಇರುವಂತಾಗಲಿ. ಇದನ್ನು ನಾನಲ್ಲದೆ ಮತ್ತೆ ಯಾರೂ ಕೂಡ ಪ್ರೋಗ್ರಾಮಿಂಗ್, ಡಿಪ್ರೋಗ್ರಾಮಿಂಗ್ ಅಥವಾ ರೀಪ್ರೋಗ್ರಾಮಿಂಗ್ ಮಾಡದೆ ಇರುವಂತಾಗಲಿ. ತಥಾಸ್ತು 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 ಹೀಗೆ ಹೇಳಬೇಕು. ಹಾಗೆ ಡೈಲಿ ಮಾಡ್ತಾ ಹೋಗಬೇಕು. ಇದು ಒಂದು ಟೆಕ್ನಿಕ್. ಸೆಕೆಂಡ್ ಟೆಕ್ನಿಕ್ ರೂಟ್ ಶೀಲ್ಡಿಂಗ್ ಅಂತೇಳಿ. ಈಗ ನಿಮ್ಮ ಪಾದ ನೆಲಕ್ಕೆ ಊರಿದೆ ಅಂತ ಭಾವಿಸಿ, ಪಾದದ ಕೇಂದ್ರದಲ್ಲಿ ಬಿಳಿ ಬೇರುಗಳು ಎರಡೂ ಪಾದಗಳಿಂದ ಭೂಮಿಯ ಆಳಕ್ಕೆ 100 ಫೀಟ್ ಆಳಕ್ಕೆ ಹೋಗಿದೆ ಅಂತ ಭಾವಿಸಿ ಒಂದು ಸಂಕಲ್ಪ ಮಾಡಬೇಕು, ಅಫರ್ಮೇಷನ್ ಕೊಡಬೇಕು. ಈ ಬೇರುಗಳನ್ನು ಯಾರು ಕಡಿಲಿಕ್ಕೆ ಆಗೋದಿಲ್ಲ, ಇದನ್ನು ಯಾರು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಇದು ನನ್ನ ಕಡೆ ಬಿಡಲ್ಪಟ್ಟ ಎಲ್ಲ ನೆಗೆಟಿವ್ ಶಕ್ತಿಯನ್ನು ಭೂಮಿಗೆ ಕಳಿಸ್ತಾ ಇದೆ. ಇದರ ಪರಿಣಾಮ ಕನಿಷ್ಠ ಪಕ್ಷ 3 ದಿವಸಗಳವರೆಗೆ ಇರುವಂತಾಗಲಿ. ಇದನ್ನು ನನ್ನ ಹೊರತು ಯಾರು ಬೇರೆ ಪ್ರೋಗ್ರಾಮಿಂಗ್, ಡಿಪ್ರೋಗ್ರಾಮಿಂಗ್ ಅಥವಾ ರೀಪ್ರೋಗ್ರಾಮಿಂಗ್ ಮಾಡದೇ ಇರುವಂತಾಗಲಿ. ತಥಾಸ್ತು 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 ಇಷ್ಟು ಹೇಳಬೇಕು. ಈಗ ಇನ್ನೊಂದು ಶೀಲ್ಡಿಂಗಿಗೆ ಹೋಗೋಣ. ಅದಕ್ಕೆ ಬ್ಲೂ ಬಾಲ್ ಶೀಲ್ಡಿಂಗ್ ಅಂತ ಹೇಳ್ತಾರೆ. ಒಂದು ನೀಲಿ ಬೆಳಕಿನ ಬಲೂನನ್ನು ಭಾವಿಸಿ ತಲೆಯಲ್ಲಿ, ಅದು ನೆತ್ತಿಯನ್ನು ಎಂಟ್ರ್ ಮಾಡಿ ಬೆನ್ನೆಲುಬಿನ ಮುಖಾಂತರ ಹೋಗಿ ಬೆನ್ನೆಲುಬಿನ ಕೆಳತುದಿಯ ಮುಖಾಂತರ ಹೊರಬಂದು ಫುಲ್ಲು ದೇಹವನ್ನು ಆವರಿಸಿದೆ ಅಂತ ಭಾವಿಸಬೇಕು. ಇದು ಎಲ್ಲಿ ಯೂಸ್ ಆಗ್ತದೆ ಅಂದರೆ, ಕೆಲವರು ಎನರ್ಜಿ ಸಕ್ಕರ್ಸ್ ಅಂತ ಇದ್ದಾರೆ. ನಾವೊಂದು ಆಫೀಸ್ಗೆ ಹೋಗ್ತೇವೆ, ನಾವು ಅವರ ಪಕ್ಕ ಕೂರ್ತೇವೆ ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಎದ್ದು ಬರುವಾಗ ನಮಗೆ ಯಾವುದೋ ಒಂದು ವೀಕ್ನೆಸ್, ಯಾವುದೋ ಒಂದು ಡಿಪ್ರೆಷನ್, ಏನೋ ಒಂದು ಆಯಾಸ ಆದಾಗೆ, ಯಾಕಂದರೆ ಅವ್ರು ನಮ್ಮ ಎನರ್ಜಿಯನ್ನು ಎಳಿತಾರೆ. ಅಂಥ ಸಿಚುವೇಷನಲ್ಲೆಲ್ಲ ಈ ಬ್ಲೂ ಬಾಲ್ ಶೀಲ್ಡಿಂಗ್ ಹೆಲ್ಪ್ ಆಗ್ತದೆ. ಅದನ್ನು ಹಾಕಿ ನೀವು ಆಫೀಸಿಗೆ ಹೋಗಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗಿ ಅವರಿಗೆ ನಿಮ್ಮ ಎನರ್ಜಿಯನ್ನು ಸಕ್ ಮಾಡಲಿಕ್ಕೆ ಆಗೋದಿಲ್ಲ. ಯು ಆರ್ ಪ್ರೊಟೆಕ್ಟೆಡ್. ಹಾಗೆ ಇನ್ನೊಂದು ಟ್ರಿಪಲ್ ಪಿರಮಿಡ್ ಶೀಲ್ಡಿಂಗ್. ನಮ್ಮ ಮೇಲೆ ಒಂದರ ಮೇಲೆ ಒಂದು 3 ಪಿರಮಿಡ್ ಹಾಕೋದು, ಒಳಗೆ ವೈಲೆಟ್ ಲೈಟ್ ಬೆಳಕನ್ನು ಭಾವಿಸೋದು. ಯಾರಿಗೆ ರೇಖೆ ಗೊತ್ತಿದೆಯೋ ಅವರು ಅದರ ಪಿರಮಿಡ್ನ 4 ಗೋಡೆಯ ಮೇಲೆ ಮನಸ್ಸಿನಲ್ಲಿ ಚೋಕರೆ ಸಿಂಬಲನ್ನು ಹಾಕಬೇಕು. ನಮ್ಮ ಮೇಲೆ ದೈಕೋಮ್ಯಾವ್ ಸಿಂಬಲ್ ನಂಬರ್ 4 ಅದನ್ನು ಹಾಕಬೇಕು. ಅದು ಕೂಡ ಪ್ರೊಟೆಕ್ಷನ್ ನೀಡ್ತದೆ. ಇಲ್ಲಾಂದರೆ ಸಿಂಪಲ್ ಆಗಿ ಏನು ಮಾಡ್ಬೋದು ಅಂದರೆ, ನಮ್ಮ ಸುತ್ತ ಒಂದು ಸಿಂಗಲ್ ಪಿರಮಿಡನ್ನು ಭಾವಿಸೋದು, ಅದರ ಒಳಗೆ ಬಿಳಿ ಬೆಳಕನ್ನು ಭಾವಿಸೋದು. ಇದು ಇನ್ ಜನರಲ್ ಎಲ್ರಿಗೂ. ಇನ್ನು ಯಾರ್ಯಾರು ರೇಖೆ ಕಲಿತಿದ್ದಾರಲ್ಲ ಅವರಿಗೆ ಸ್ಪೆಷಲ್ ಟೆಕ್ನಿಕ್ ಇದೆ. ಸಿಂಗಲ್ ಪಿರಮಿಡ್ ಹಾಕೋದು, ಒಳಗಡೆ ರೇಖಿ ಬೆಳಕಿನ ಶಕ್ತಿ ಬಿಳಿ ಬೆಳಕಿನ ರೂಪದಲ್ಲಿ ಒಳಗೆ ಸ್ಟೋರ್ ಆಗಿದೆ ಅಂತ ಭಾವಿಸೋದು. ಅದರೊಳಗೆ ಎಲ್ಲರನ್ನು ಹಾಕ್ಬೋದು. ನಮ್ಮನ್ನು, ನಮ್ಮ ಮನೆಯವರನ್ನು, ನಮ್ಮ ವಾಹನಗಳನ್ನು, ನಮ್ಮ ಇನ್ಸ್ಟಿಟ್ಯೂಷನ್ಸ್, ಬಿಸ್ನೆಸ್ ಪ್ಲೇಸಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ನಮ್ಮ ವೆಹಿಕಲ್ಸ್ಗಳನ್ನು ಎಲ್ಲವನ್ನು ಹಾಕಿ ಅಫರ್ಮೇಷನ್ ಕೊಟ್ಬಿಡೋದು. ಸೇಮ್ ಅಫರ್ಮೇಷನ್ ಆಗ ಹೇಳಿದ್ನಲ್ಲ, ಎಲ್ಲದಕ್ಕೂ ಕಾಮನ್.
ಇದರ ಇಫೆಕ್ಟ್ ಕನಿಷ್ಠ ಪಕ್ಷ 3 ದಿವಸಗಳವರೆಗೆ ಇರುವಂತಾಗಲಿ. ಇದು ಎಲ್ಲ ಅವಘಡಗಳಿಂದ ನೈತ್ಯಾತ್ಮಿಕತೆಯಿಂದ ನಮ್ಮನ್ನು ಪ್ರೊಟೆಕ್ಷನ್ ಮಾಡಲಿ. ತಥಾಸ್ತು ತಥಾಸ್ತು ತಥಾಸ್ತು. ಇನ್ನೊಂದು ರೇಖಿ ಕಲಿತವರಿಗೆ ಸ್ಪೆಷಲ್ ಟೆಕ್ನಿಕ್ ಇದೆ. ಅದೇನೆಂದರೆ ರೇಖಿ ಹ್ಯಾಂಡ್ ಪ್ಲೇಸ್ಮೆಂಟ್ ಟೆಕ್ನಿಕ್ ಅಂತ ಬರ್ತದೆ, ಸ್ವಂತಕ್ಕೆ ರೇಖಿ ಕೊಡೋದು. ಅದು ಕೊಟ್ಟಾದ್ಮೇಲೆ ಏನಾಗ್ತದೆ ಅಂದರೆ ರೇಖಿ ಎನರ್ಜಿ ಸ್ಲೋಲಿ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಮ್ಮ ಸುತ್ತ ಒಂದು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ತಿರುಗುತ್ತಿರುವ ಒಂದು ಗೋಲ್ಡನ್ ಕಲರ್ ಬೆಳಕನ್ನು ಭಾವಿಸಬೇಕು. ಭಾವಿಸಿಬಿಟ್ಟು ಅದರಲ್ಲಿ ಅಪ್ತ ಅಂತ ಒಂದು ಸಿಂಬಲ್ ಬರ್ತದೆ. ಅಪ್ತ ಅಂದರೆ ಒಂದು ತ್ರಿಕೋಣ, ಅದರ ಮೇಲೆ ಇನ್ನೊಂದು ತ್ರಿಕೋಣ ರಿವರ್ಸ್. ಅದನ್ನು ಒಟ್ಟಿಗೆ ಮಾಡುವಾಗ ಅದು 6 ಕೋನಗಳ ಒಂದು ಆಕೃತಿ ಆಗ್ತದೆ. ಅದನ್ನು ನಮ್ಮ ಗೋಲ್ಡನ್ ಏನಿದೆ ಗೋಲ್ಡನ್ ಬೆಳಕು ತಿರುಗುತ್ತಿರೋ ಬೆಳಕನ್ನು ಭಾವಿಸಿ ಅದರ ಮೇಲೆ ನಾವು ಹಾಕಬೇಕು. ಹಾಕಿಬಿಟ್ಟು ಆ ಮಂತ್ರವನ್ನು 3 ಸರಿ ಹೇಳಬೇಕು. ಅಪ್ತ ಅಪ್ತ ಅಪ್ತ. ಆಮೇಲೆ ಒಂದು ವರ್ಟಿಕಲ್ ಲೈನ್, ಆಮೇಲೆ ಒಂದು ಹೊರಿಜಾಂಟಲ್ ಲೈನ್ ಎಳೆದ್ಬಿಟ್ಟು ಹೇಳಬೇಕು ಉದ್ರೇಕ ಉದ್ರೇಕ ಉದ್ರೇಕ. ಅದು ಆ ಸಿಂಬಲ್ನ ಹೆಸರು. ಇಷ್ಟು ಹಾಕಿದರೆ ಆವತ್ತು ಮಾಡಿದ ರೇಖಿ ಶಕ್ತಿ ನಿಮ್ಮ ಜೊತೆನೇ ಇರ್ತದೆ. ಹೀಗೆ ಓಕೆ, ಈ ರೀತಿಯಾದಂತಹ ಪದ್ಧತಿಗಳು ಶಕ್ತಿ ರಕ್ಷಾ ಕವಚದಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ರ. ಇನ್ನೊಂದು ಕೇಳುವುದಾದ್ರೆ ಕಾರ್ಡ್ ಕಟ್ಟಿಂಗ್ ಅನ್ನುವಂಥ ಒಂದು ವಿಚಾರ, ಅದರ ಬಗ್ಗೆ ಏನು ಹೇಳ್ತೀರಾ ನೀವು? ಕಾರ್ಡ್ ಕಟ್ಟಿಂಗ್ ರಕ್ಷಾ ಕವಚಕ್ಕೆ ಸೇರುವುದಿಲ್ಲ, ಬಟ್ ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಈ ಸಂದರ್ಭದಲ್ಲಿ ನಾವು ಕಾರ್ಡ್ ಕಟ್ಟಿಂಗ್ ಹೇಳದಿದ್ರೆ ನಾವು ಏನೋ ಮಿಸ್ ಮಾಡಿದ್ದೀವಿ ಅಂತ. ಓಕೆ, ಕಾರ್ಡ್ ಕಟ್ಟಿಂಗ್ ಕಾರ್ಡ್ ಅಂದರೆ ಏನು? ನೀವು ಮಗುವನ್ನು ನೋಡಿರ್ಬೋದು, ತಾಯಿನ ಮಗುವಿಗೆ ಒಂದು ಕನೆಕ್ಷನ್ ಇರ್ತದೆ, ಕಾರ್ಡ್ ಇರ್ತದೆ ಹೊಕ್ಕುಳಿಂದ, ಹೌದು ತಾನೆ? ಅದೇ ರೀತಿ ನಮ್ಮ ದೇಹದ ಭಾಗದಿಂದ ನಾವು ಮುಂಚೆ ಯಾರ್ಯಾರ ಜೊತೆ ಅಸೋಸಿಯೇಟ್ ಆಗಿದ್ದೀವೋ, ಅವರು ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು, ಅವ್ರ ಜೊತೆ ಒಂದು ಲಿಂಕ್ ಇರ್ತದೆ, ಕಾಂಟ್ಯಾಕ್ಟ್ ಇರ್ತದೆ. ಜೀವನದಲ್ಲಿ ನಾವು ಅನುಭವವನ್ನು ಹೊಂದ್ತೇವೆ, ಮತ್ತು ಅವರ ಅಗತ್ಯ ನಮಗೆ ಬೀಳುವುದಿಲ್ಲ, ಅಥವಾ ನಮಗೆ ಅವರ ಸಾಹಸ ಸಾಕು ಅಂತ ಆಗ್ತದೆ. ಆಗ ನಾವು ಏನು ಮಾಡಬೇಕಂದ್ರೆ ಆ ಲಿಂಕನ್ನು ಕಟ್ ಮಾಡಬೇಕು. ಕಟ್ ಮಾಡಿಲ್ಲ ಅಂದರೆ ಪುನಃ ಸೇಮ್ ಅವರು ನಮ್ಮ ಎನರ್ಜಿಯನ್ನು ಎಳಿತಾ ಇರ್ತಾರೆ. ಎನರ್ಜಿ ನಮ್ಮದು ಅವರ ಕಡೆ ಸಾಕಾಗ್ತಾ ಇರ್ತದೆ, ನಮ್ಮ ಎನರ್ಜಿ ಡ್ರೈನ್ ಆಗ್ತದೆ, ನಮಗೆ ಆ ವೀಕ್ನೆಸ್ ಫೀಲ್ ಆಗ್ತದೆ, ಆ ಡಿಪ್ರೆಷನ್ ಎಲ್ಲ ಫೀಲ್ ಆಗ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಕಣ್ಣು ಮುಚ್ಚಿ ಯಾವ ವ್ಯಕ್ತಿಯ ಜೊತೆ ನಮಗೆ ಆ ಲಿಂಕ್ ಇದೆಯಲ್ಲ, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಪ್ರೇಮದ ಮುಖಾಂತರನೂ ಇರ್ಬೋದು, ದ್ವೇಷದ ಮುಖಾಂತರನೂ ಇರ್ಬೋದು, ಆ ಲಿಂಕನ್ನು ಒಂದು ಪೈಪ್ ಟೈಪ್ ಭಾವಿಸಿ ಮನಸ್ಸಿನಲ್ಲಿ ಒಂದು ಕತ್ತರಿಯನ್ನು ತಗೊಳ್ಳಿ, ಅಥವಾ ಒಂದು ಚಾಕುವನ್ನು ತಗೊಳ್ಳಿ, ನೈಫ್ ತಗೊಳ್ಳಿ, ಅದನ್ನು ಕಟ್ ಮಾಡಿ, ಕಚಕ್ ಅಂತ ಕಟ್ ಮಾಡಿ, ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಬೇಕು. ಅಲ್ಲಿ ಮೆರ್ಸಿ ಗಿರ್ಸಿ ತೋರಿಸ್ಲಿಕ್ಕಿಲ್ಲ. ಕಟ್ಟಾದ ಕೂಡ ಏನಾಗ್ತದೆ, ಒಂದು ಕೊಂಡಿ ಈ ಕಡೆ ಮಗುಚ್ತದೆ, ಇನ್ನೊಂದು ಕೊಂಡಿ ಆ ಕಡೆ ಮಗುಚ್ತದೆ, ಫ್ರೀ ಆಗ್ತಾನೆ ವ್ಯಕ್ತಿ. ಇದನ್ನು ಏನು ಮಾಡಿ ಅಂದರೆ ಇದೆಲ್ಲ ಗಟ್ ಫೀಲಿಂಗ್ ಅಂತ ಹೇಳ್ತಾರೆ. ಅವನ ದೇಹದ ಯಾವುದೋ ಪಾರ್ಟಿಂದ ನಮ್ಮ ದೇಹದ ಯಾವುದೋ ಪಾರ್ಟಿಗೆ ಆ ಲಿಂಕ್ ಇದೆ ಅಂತೇಳಿ ನಮಗೆ ಒಂದು ಒಳಗಡೆ ಫೀಲಿಂಗ್ ಬರ್ತದಲ್ಲ, ಅದನ್ನು ಆಧರಿಸಿ ನಾವು ಮಾಡಬೇಕು. ಹಾಗೆ ಇದನ್ನು 1 ವಾರ ನಿರಂತರ ಮಾಡಬೇಕು. 1 ವಾರ ಆದಮೇಲೆ ವಾರಕ್ಕೊಂದು ಸಾರಿ ಮಾಡಿದರೆ ಸಾಕು. ಆಗ ನಾವು ಅವರಿಂದ ಬಿಡುಗಡೆ ಹೊಂದ್ತೇವೆ, ಹಾಗೆಯೇ ಅವರು ಕೂಡ ನಮ್ಮಿಂದ ಬಿಡುಗಡೆ ಹೊಂದ್ತಾರೆ, ಮ್ಯೂಚುವಲ್. ಯಾಕಂದರೆ ನಾವು ಈ ಭೂಮಿಗೆ ಬಂದ ಉದ್ದೇಶ ವಿಕಾಸವನ್ನು ಹೊಂದಲಿಕ್ಕೆ, ಅವರು ಕೂಡ ನಮಗೆ ವಿಕಾಸಕ್ಕೆ ಸಹಾಯ ಆಗಬೇಕು, ನಾವು ಕೂಡ ನಮ್ಮ ವಿಕಾಸವನ್ನು ಸಾಗಿಸಬೇಕು, ಮುಂದುವರಿಸಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಇಬ್ಬರು ಸ್ಟಕ್ ಆಗ್ತೇವೆ, ಹೌದು ತಾನೆ? ಅವರಿಗೆ ನಮ್ಮಿಂದ ಏನೋ ಒಂದು ಪ್ರಯೋಜನ ಸಿಕ್ಕಿದೆ ಸಾಕು, ಇನ್ನು ಅವರು ಅವ್ರದ್ದೇ ರೀತಿಯಲ್ಲಿ ವಿಕಾಸ ಆಗಲಿ, ನಮಗೂ ಕೂಡ ಅವರಿಂದ ಯಾವುದೋ ಒಂದು ಪ್ರಯೋಜನ ಸಿಕ್ಕಿದೆ, ಅವರಿಗೆ ನಾವು ಮನಸ್ಸಿನಲ್ಲೇ ಧನ್ಯವಾದ ಅರ್ಪಿಸಬೇಕು, ಹಾಗೂ ನಮ್ಮ ದಾರಿಯಲ್ಲಿ ನಾವು ಮುಂದುವರಿತಾ ಇರಬೇಕು. ಹಾಗಾಗಿದ್ರೆ ಇಬ್ಬರು ಮುಂದುವರಿದಾಗೆ ಆಗ್ತದೆ, ಹೌದು ತಾನೆ? ಹಾಗೆ. ಓಕೆ, ಇಷ್ಟೊತ್ತು ಡಾಕ್ಟರ್ ನೀವು ನಮಗೆ ಶಕ್ತಿ ರಕ್ಷಾ ಕವಚದ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರಿ. ತುಂಬಾ ಪದ್ಧತಿಗಳಿದೆ, ಅದನ್ನು ಯಾವ ರೀತಿಯಾಗಿ ನಾವು ಫಾಲೋ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ನೀವು ನಮಗೆ ತಿಳಿಸಿಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರೇ, ರಹಸ್ಯದರ್ಶಿ ವಿಜ್ಞಾನ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಶಕ್ತಿ ರಕ್ಷಾ ಕವಚ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.